ಹೋಟೆಲ್ ಊಟಕ್ಕೆ ಸೈಲೆಂಟ್ ಆಗಿ ಬಂದ ನಾಗಪ್ಪ ಅಲ್ಲಿಟ್ಟಿದ್ದ ಮೊಟ್ಟೆಗಳನ್ನು ಗಬಗಬಾ ಅಂತ ನುಂಗಿ ಹಾಕಿದ್ದಾನೆ. ಆದರೆ ಅದೇನೋ ಕೆಲಸದಲ್ಲಿದ್ದ ಹೋಟೆಲ್ ಮಾಲೀಕರಿಗೆ ಏನೋ ಸದ್ದಾಗುತ್ತಿದೆ ಅಂತ ಹೋಗಿ ನೋಡಿದಾಗ ಹೊಟ್ಟೆ ತುಂಬಿಸಿ ಪರದಾಡ್ತಾ ಇದ್ದ ನಾಗರಹಾವು ಕಾಣಿಸಿದೆ. ನಾಗರಹಾವೊಂದು ತನ್ನ ಹೋಟೆಲ್ ಒಳಗೆ ಬಂದಿರುವುದು ನೋಡಿದ ಮಾಲಕ ಒಂದು ಕ್ಷಣ ಅವಕ್ಕಾಗಿ ಹೋಗಿದ್ದಾರೆ. ತಕ್ಷಣ ಕರ್ಪೂರ ಆರತಿ ಮಾಡಿ ಕೈ ಮುಗಿದು ಅಂಗಡಿಯಿಂದ ಹೋಗು ಅಂತ ಕೈ ಮುಗಿದಿದ್ದಾರೆ. ಆದರೆ ಇಲ್ಲಿ ಹೊಟ್ಟೆಯೊಳಗೆ ಸೇರಿದ 10 ಮೊಟ್ಟೆಯನ್ನು ಹೊತ್ತುಕೊಂಡು ಮುಂದೆ ಹೋಗಲಾರದೆ ಹಾವು ಚಡಪಡಿಸಿದೆ. ಅಷ್ಟರಲ್ಲಿ ಯಾರೋ ಉರಗ ತಜ್ಞರಿಗೆ ಕರೆ ಮಾಡಿ ವಿಚಾರ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದ ಉರಗ ತಜ್ಞ ಸ್ನೇಕ್ ಆರಿಫ್ ಎಂಬವರು ಹಾವಿನ ಬಾಲ ಎತ್ತಿ ಕುಲುಕಿ ಹಾವಿನ ಹೊಟ್ಟೆ ಸೇರಿದಂತಹ ಮೊಟ್ಟೆಗಳನ್ನು ಕಕ್ಕಿಸಿದ್ದಾರೆ. ಬಳಿಕ ಅದನ್ನು ಹಿಡಿದು ರಕ್ಷಣೆ ಮಾಡಿ ಚಾರ್ಮಾಡಿ ಘಾಟ್ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರ ಪ್ರದೇಶದಲ್ಲಿನ ವೈಭವ ಹೋಟೆಲ್ನಲ್ಲಿ ಈ ಘಟನೆ ನಡೆದಿದ್ದು ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಈಗ ಓಡ್ತದೆ ನಡ್ಕ ಅದನ್ನ ಈಗ ಓಡ್ತದೆ ನಡ್ಕ ಅದನ್ನ